ಸೂರ್ಯದಾಸ್ ಅಂತವರು ನಮಗೆ ಇಂತಿಷ್ಟು ಬೇಕು ಅಂತೇಳಿ ಆರ್ಡರ್ ಕೊಡ್ತಾರೆ. ಒಂದೊಂದು ಸಂದರ್ಭದಲ್ಲಿ ಒಂದು ದಿವಸ 1 ಸಾರಿ 2 ಸಾರಿ ಪಾರ್ಸಲ್ ಮಾಡೋದುಂಟು. ಮಣ್ಣಿನ ಮತ್ತು ಸೌದೆಯ ಸಮಸ್ಯೆ ಇದ್ದ ಕಾರಣ ನಮಗೆ ವರ್ಕೌಟ್ಗೆ ಆಗೋದಿಲ್ಲ. ಅದಕ್ಕೆ ಏನಾದ್ರೂ ಸರ್ಕಾರದಿಂದ ಒಂದು ಮಣ್ಣಿಗೆ ಸೌದೆಗೆ ಅಂತ ಏನಾದ್ರೂ ಒಂದು ಪರಿಹಾರ ನಿಧಿ ಕೊಟ್ರೆ ಒಳ್ಳೇದು ಅಂತ ಅವತ್ತಿಂದಲೂ ಹೇಳ್ತಿದ್ದೇನೆ. ಯಾವುದೊಂದು ಹುಡುಗ ನಂಗೊಂದು ಹೆಣ್ಣು ಕೂಡಿ ಬರ್ಲಿ ಅಥವಾ ನನಗೊಂದು ಸೊಸೆ ಬರ್ಲಿ ಅನ್ನುವಂತ ಹರಕೆ ಇದ್ರೆ ಈ ರೀತಿಯ ಒಂದು ಹೆಣ್ಣಿನ ರೂಪವನ್ನು ಕೊಡ್ತಾರೆ. ಉಜಿರೆಯ ಶ್ರೀ ಸದಾಶಿವರುದ್ರ ದೇವಸ್ಥಾನ ಬಗ್ಗೆ ಅನೇಕ ಮಂದಿಗೆ ಗೊತ್ತು. ಇದು ಜಗತ್ ಪ್ರಸಿದ್ಧಿ ದೇವಸ್ಥಾನ. ಅಲ್ಲಿ ಮುಖ್ಯವಾಗಿ ಹರಕೆ, ಈ ಮಣ್ಣಿನ ಹರಕೆ ತುಂಬಾನೇ ಫೇಮಸ್ ಆಗಿರುವಂತ ವಿಷಯ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಇರ್ಬೋದು, ಯಾವುದೇ ಸಮಸ್ಯೆ ಇರ್ಬೋದು, ಅಲ್ಲಿ ನಾವು ಅದರ ಒಂದು ಪ್ರತಿರೂಪದ ಒಂದು ಮಣ್ಣಿನ ಹರಕೆ ಕೊಟ್ರೆ ಆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಎಲ್ಲರೂ ಕೂಡ ಗೊತ್ತೇ ಇದೆ. ಸೊ ಆದ್ರೆ ಅಲ್ಲಿಗೆ ಕೊಡುವಂತ ಆ ಮಣ್ಣಿನ ಹರಕೆ ಯಾವುದೇ ಆಗಿರ್ಬೋದು, ಮಗುವಿನ ತೊಟ್ಟಿಲಾಗಿರ್ಬೋದು ಅಥವಾ ಮದುಮಗಳಾಗಿರ್ಬೋದು, ಮದುಮಗ, ಈ ತರ ಯಾವುದೇ ಒಂದು ಮಣ್ಣಿನ ಹರಕೆ, ಆ ಒಂದು ಮೂರ್ತಿಯನ್ನ, ಆ ಒಂದು ಹರಕೆಯ ಪ್ರತಿರೂಪವನ್ನ ಎಲ್ಲಿ ಮಾಡ್ತಾರೆ? ಸೊ ಅಂತಹ ಜಾಗದಲ್ಲಿ ಈಗ ನಾವಿದೀವಿ. ಅದು ಈ ಕಾಯತಡ್ಕದ ಸಂಜೀವ ಅವರು ಮಾಡುವಂತ ಈ ಮಣ್ಣಿನ ಹರಕೆಯ ಮೂರ್ತಿಗಳು ಇಲ್ಲಿ ಸಿಗುತ್ತೆ. ಈ ಕಾಯತಡ್ಕದ ಕುಂಬಾರರ ಸೇವಾ ಸಂಘ ಕಾಯತಡ್ಕ ಇದರ ಕಾರ್ಯಾಲಯ. ಸೊ ಈ ಕಾರ್ಯಾಲಯದಲ್ಲಿ ಅಲ್ಲಿಗೆ ಹೋಗುವಂತ ಪ್ರತಿಯೊಂದು ಮಣ್ಣಿನ ಹರಕೆಗಳು ಕೂಡ ಇಲ್ಲಿ ಸಿದ್ಧವಾಗುತ್ತೆ. ಹಾಗಾದ್ರೆ ಬನ್ನಿ, ಇಲ್ಲಿ ಯಾವ ರೀತಿಯಾಗಿ ಆ ಒಂದು ಹರಕೆಯ ಮೂರ್ತಿಯನ್ನ ಮಾಡ್ತಾರೆ, ಸೊ ಯಾರ್ಯಾರು ಅದರ ಹಿಂದೆ, ಅದು ಯಾರ್ಯಾರ ಕೈಯಿದೆ ಅದರ ಹಿಂದೆ ಎಲ್ಲವನ್ನು ತೋರಿಸ್ತೀವಿ. ಬನ್ನಿ ಹೋಗೋಣ. ಇದೀಗ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಚಂದ್ರಶೇಖರ್ ಅನ್ನುವಂಥವರು ಒಂದು ಮಣ್ಣಿನ ಒಂದು ಯಾವ್ದೋ ಕೆಲಸ ಮಾಡ್ತಾ ಇದ್ದಾರೆ. ಇದು ಹಾವಿನ ತರ ಕಾಣಿಸ್ತಾ ಇದೆ. ಇದು ಹಾವಿನ ಮೂರ್ತಿಯ? ಓಕೆ. ಈಗ ಅನೇಕ ಮಂದಿ ಏನಾದ್ರೂ ಹಾವಿನ ಸಮಸ್ಯೆ ಅಥವಾ ಅವರ ಭೂಮಿಯಲ್ಲಿ ಇರ್ಬೋದು ಅಥವಾ ಮನೆಯಲ್ಲಿ ಏನಾದ್ರೂ ಹಾವಿನ ಸಮಸ್ಯೆ ಕಂಡು ಬಂದ್ರೆ ಅಥವಾ ನಾಗದೋಷ, ಕಾಳಸರ್ಪ ದೋಷ, ಯಾವುದೇ ಒಂದು ದೋಷ ಕಂಡು ಬಂದ್ರೆ ಅದನ್ನ ಹರಕೆ ರೂಪದಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ನೀವು ಇವರು ಕೂಡ, ಈ ಚಂದ್ರಶೇಖರ್ ಅನ್ನೋರು ಆ ಹಾವಿನ ಪ್ರತಿರೂಪವನ್ನ ಮಾಡ್ತಾ ಇದ್ದಾರೆ. ಸೊ ಮಣ್ಣಿನ ಹರಕೆ, ಯಾರೆಲ್ಲ ಈ ಹಾವಿನ ದೋಷ ಇದ್ದಾಗ, ನಾಗದೋಷ ಏನೇ ಇದ್ರು ಕೂಡ ಅದನ್ನ ಹರಕೆ ಹೇಳ್ತಾರೆ. ಸೊ ಏನಾದ್ರೂ ಮುಂದೆ ಇಂತಹ ಸಮಸ್ಯೆ ಆಗ್ಬಾರ್ದು, ನಿಮ್ಗೆ ನಾವು ಒಂದು ಹಾವಿನ ಪ್ರತಿರೂಪವನ್ನು ಕೊಡ್ತೀವಿ, ಮಣ್ಣಿನ ಹರಕೆ ಕೊಡ್ತೀವಿ ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ಇಲ್ಲಿ ಅವರು ಮಾಡಿಕೊಡ್ತಾರೆ. ಸೊ ಇಲ್ಲಿ ಹಲವಾರು ವರ್ಷಗಳಿಂದ ಬೇರೆ ಬೇರೆ ರೀತಿಯ ಈ ಮಣ್ಣಿನ ಹರಕೆ ಯಾವುದೇ ಇರ್ಬೋದು ಎಲ್ಲವನ್ನು ಕೂಡ ಇಲ್ಲಿ ಮಾಡ್ತಾರೆ. ಸೊ ಮುಖ್ಯವಾಗಿ ಇಲ್ಲಿ ವಿಶೇಷವಾಗಿ ಯಾವುದು ಕೂಡ ಇಲ್ಲಿ ಮಿಷಿನ್ ಅನ್ನ ಬಳಕೆ ಮಾಡುದಿಲ್ಲ. ಎಲ್ಲವೂ ಕೂಡ ಅವರು ಕೈಯಿಂದಲೇ ಮಾಡುವಂತದ್ದು. ಅದು ತುಂಬಾ ಸೂಕ್ಷ್ಮವಾದ ಕೆಲಸ. ಅದು ಮನೆ ಆಗಿರ್ಬೋದು ಅಥವಾ ರಿಕ್ಷಾ, ಬೈಕು ಅಥವಾ ಮದುಮಗಳ ಆ ಒಂದು ಮಣ್ಣಿನ ಪ್ರತಿರೂಪ ಎಲ್ಲವೂ ಕೂಡ ತುಂಬಾ ಸೂಕ್ಷ್ಮ ಕೆಲಸ. ಎಲ್ಲವನ್ನು ಕೂಡ ಇವರು ಕೈಯಿಂದಲೇ ಮಾಡ್ತಾರೆ. ಇಲ್ಲಿ ಯಾವುದೇ ಒಂದು ಮಿಷಿನ್ ಆಗ್ಲಿ ಅಥವಾ ಯಾವುದೇ ಒಂದು ಯಂತ್ರವನ್ನ ಇವರು ಯೂಸ್ ಮಾಡೋದೇ ಇಲ್ಲ. ನೋಡ್ಬೋದು, ಅದು ನೋಡುವಾಗಲೇ ಹಾವಿನ ತರನೇ ಕಾಣಿಸುತ್ತೆ. ಅಷ್ಟೊಂದು ಅದ್ಭುತವಾಗಿ ಆ ಒಂದು ಕ್ಷಣ ಮಾತ್ರದಲ್ಲಿ ಅದನ್ನು ಮಾಡಿ ಮುಗಿಸಿದ್ದಾರೆ. ಸೊ ಇವರು ಅನೇಕ ವರ್ಷಗಳಿಂದ ಈ ಒಂದು ಕೆಲಸದಲ್ಲಿ ಪರಿಣಿತರು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ನಾವೀಗ ಹೇಳಿದಷ್ಟೇ ತಕ್ಷಣ ಚಕ್ ಚಕ್ ಅಂತ ಮಾಡಿ ಮುಗಿಸಿದ್ರು. ಸೊ ಇವರಿಗೆ ಸಾವಿರಾರು ಗಟ್ಟಲೆ ಆರ್ಡರ್ ಬರ್ತಾ ಇರುತ್ತೆ. ಸೊ ಎಲ್ಲವನ್ನು ಕೂಡ ಇವರು ಇಲ್ಲಿ ಮಾಡಿ ಆ ಸೂರ್ಯ ದೇವಸ್ಥಾನಕ್ಕೆ ಇಲ್ಲಿ ತಲುಪಿಸುವಂತ ಕೆಲಸ ಇಲ್ಲಿಂದ ಆಗತ್ತೆ. ಇದೀಗ ಈ ಹಾವಿನ ಆ ಒಂದು ಪ್ರತಿರೂಪವನ್ನ ಮಾಡಿದರೆ, ಮಣ್ಣಿನ ಪ್ರತಿರೂಪವನ್ನ ಮಾಡಿದ್ದಾರೆ. ಸೊ ಅದು ತುಂಬಾ ಸೂಕ್ಷ್ಮವಾದ ಕೆಲಸ. ನೋಡುವಾಗ್ಲೇ ಗೊತ್ತಾಗುತ್ತೆ ಅದು ಅಷ್ಟು ಒಂದು ಹಾವೇ ಎದ್ದು ಬಂದ ರೀತಿ ಕಾಣಿಸ್ತಾ ಇದೆ. ಚಂದ್ರಶೇಖರ್ ಅವರೇ, ನೀವು ಎಷ್ಟು ವರ್ಷದಿಂದ ಈ ಒಂದು ಕೆಲಸ ಮಾಡ್ತಾ ಇದ್ದೀರಾ? ನಾನೊಂದು 10 ವರ್ಷ. 10 ವರ್ಷ ಇಲ್ಲೇ. ಓಕೆ. ಇದೀಗ ನೀವು ಹಾವಿನ ಮಣ್ಣಿನ ಪ್ರತಿರೂಪವನ್ನ ಮಾಡಿದಿರಲ್ವಾ? ಸೊ ಇದಕ್ಕೆ ಯಾವ ರೀತಿಯಾಗಿ ಮಣ್ಣಿನ ಹದ ಬೇಕಾಗುತ್ತೆ, ನೆಕ್ಸ್ಟ್ ಯಾವ ತರ ಇಲ್ಲ ಇದಕ್ಕೆಲ್ಲ ನೀವು ರೆಡಿ ಮಾಡ್ಬೇಕಾಗುತ್ತೆ? ಇದಕ್ಕೆ ಮಣ್ಣು ಅಂದ್ರೆ ಜಾಸ್ತಿ ಸ್ಮೂತ್ ಇರಬಾರ್ದು, ಲೈಟ್ ಗಟ್ಟಿಯಾಗಿರ್ಬೇಕು ಮಣ್ಣು.
ಮತ್ತೆ ಫಿನಿಶಿಂಗ್ ಎಲ್ಲ ಇದು ನೈಸ್ ಎಲ್ಲ ಆದ್ಮೇಲೆ ಫಿನಿಶಿಂಗ್ ಕೊಟ್ರೆ ಚಂದ ಕಾಣ್ತದೆ. ಇದು ಹಸಿಯಲ್ಲಿ ಮಾಡಿದ್ರೆ ಕ್ಲಿಯರ್ ಬರುದಿಲ್ಲ, ಲೈಟ್ ಆಗಿ ಒಣಗ್ಬೇಕು ಇದು. ಫಿನಿಶ್ ಹೌದೌದು. ಹಾ, ನೀವು ಯಾವ್ದನ್ನೆಲ್ಲ ಮಾಡ್ತೀರಾ ಇಲ್ಲಿ? ಈಗ ಈ ನಮ್ಮ ಮುಂದೆ ನೀವೀಗ ಈ ಹಾವಿನ ರೂಪವನ್ನ ಮಾಡಿದ್ರೆ ಬೇರೆ ಯಾವ್ದೆಲ್ಲ ನೀವು ಮಾಡ್ತೀರಾ? ಎಲ್ಲ ಐಟಮ್ಸ್ ಮಾಡ್ತೇವೆ, ಎಲ್ಲ ಐಟಮ್ಸ್ ಮಾಡ್ತೀರಾ? ಯಾವ್ದು ಬೇಕೋ ಅದನ್ನೆಲ್ಲ ಮಾಡಿ ಕೊಡ್ತೇವೆ. ಸೊ ಇಲ್ಲಿ ಯಾವುದೇ ಒಂದು ಮಿಷಿನ್ ಯೂಸ್ ಆಗಲ್ಲ, ಯಾವ್ದು ಇಲ್ಲ, ಕೈಯಲ್ಲೇ ಎಲ್ಲ ಕೈಯಲ್ಲೇ. ಸೊ ನೀವೆಲ್ಲ ಹೇಗೆ ಕಲ್ತಿರೋದು ಇದನ್ನೆಲ್ಲ? ನಾನೆಲ್ಲ ಶಾಲೆ ಎಲ್ಲ ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿ ಅನ್ನೆಲ್ಲ ಮಾಡ್ತಾ ಇದ್ರು, ಅವ್ರ ಆರ್ಟಿಸ್ಟ್ ಅಲ್ವಾ, ಅವ್ರದ್ದು ನೋಡಿ ನೋಡಿ ಕಲ್ತದ್ದು. ಓಕೆ, ಎಷ್ಟು ಖುಷಿ ಇದೆ ಈ ಒಂದು ಕೆಲಸದಲ್ಲಿ ನಿಮ್ಗೆ? ಖುಷಿ ಉಂಟು, ಕುಲ ಕಸುಬಲ್ಲ ಖುಷಿ. ಕಸುಬು. ಸೊ ಆ ಒಂದು ಕಸುಬು ತುಂಬಾ ಖುಷಿ ಕಾಣಿಸ್ತಾ ಇದೆ. ಇನ್ನೊಂದು ತುಂಬಾ ಆರ್ಡರ್ ಬರುತ್ತೆ ನಿಮ್ಗೆ. ಯಾವ ಸೀಸನ್ ತುಂಬಾ ಬಿಸಿ ಆಗ್ಬಿಡ್ತೀರಾ ನೀವು ಈ ಒಂದು ಕೆಲಸದಲ್ಲಿ? ಈ ಸೀಸನ್ ಎಲ್ಲ ತುಂಬಾ ಬಿಸಿ ಇರ್ತೀವಿ, ಮತ್ತೆ ಶಾಲೆ ಮಕ್ಕಳಿಗೆ ರಜೆ ಸಿಕ್ಕುವ ಟೈಮಲ್ಲೆಲ್ಲ ತುಂಬಾ ಬಿಸಿ ಇರ್ತೀವಿ. ಈಗ ನೀವು ಇಲ್ಲಿ ನೋಡ್ಬೋದು, ಸೊ ರಾಶಿ ರಾಶಿಯಾಗಿ ಎಲ್ಲ ಒಂದು ಮಣ್ಣಿನ ಹರಕೆಯ ಪ್ರತಿರೂಪ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಮೊದಲಾಗಿ ನಮಗೆ ಕಾಣುವಂತದ್ದು ಇದೊಂದು ಹುಡುಗನ ಮಣ್ಣಿನ ಪ್ರತಿರೂಪ. ಏನಾದ್ರೂ ಸಮಸ್ಯೆ ಇದ್ರೆ ಅಥವಾ ಆರೋಗ್ಯ ಸಮಸ್ಯೆ ಏನೋ ಒಂದು ಆಗಿದ್ದಾಗ, ಸೊ ಈಗ ನಾವು ಒಂದು ಹುಡುಗನ ಪ್ರತಿರೂಪವನ್ನ ಕೊಡ್ತೀವಿ ಅಥವಾ ಮಗನ ಒಂದು ಪ್ರತಿರೂಪವನ್ನ ಕೊಡ್ತೀವಿ ಅನ್ನೋ ಹರಕೆ ಕೊಟ್ಟಾಗ ಸೊ ಇಂತಹ ರೂಪದಲ್ಲಿ ಇಲ್ಲಿ ಮಾಡಿಕೊಡಲಾಗತ್ತೆ. ಅದೇ ರೀತಿಯಲ್ಲಿ ನೋಡ್ಬೋದು ಇಲ್ಲಿ ಹೆಚ್ಚಾಗಿ ಬರುವಂತ ಆರ್ಡರ್ ಅಂತ ಹೇಳಿದ್ರೆ ಇದುವೇ ಈ ಮದುಮಗನ ಪ್ರತಿರೂಪ. ಸೊ ನನ್ನ ಮಗನಿಗೆ ಮದುವೆ ಆಗ್ಲಿ, ನನ್ನ ಮಗಳಿಗೆ ಮದುವೆ ಆಗ್ಲಿ, ಅವ್ರಿಗೆ ಹೆಣ್ಣು ಕೂಡಿ ಬರ್ಲಿ ಅಥವಾ ಗಂಡು ಕೂಡಿ ಬರ್ಲಿ ಅನ್ನೋ ಏನಾದ್ರು ಹರಕೆ ಇದ್ದಾಗ ಸೊ ಈ ರೂಪದ ಒಂದು ಮಣ್ಣಿನ ಹರಕೆಯನ್ನ ಕೊಡಲಾಗತ್ತೆ. ಸೊ ನಮ್ಮ ಸೂರ್ಯ ದೇವಸ್ಥಾನದಲ್ಲಿ ನಾವು ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅಲ್ಲಿ ನಾವು ಮಣ್ಣಿನ ಹರಕೆಯನ್ನ ಕೊಟ್ರೆ ಅದು ಖಂಡಿತ ಈಡೇರುತ್ತೆ ಅನ್ನುವಂಥ ನಂಬಿಕೆ ಪ್ರತಿಯೊಬ್ಬರಿಗಿದೆ. ಅದಕ್ಕೆ ಅನೇಕ ಸಾಕ್ಷಿ ಕೂಡ ಇದೆ. ಸೊ ನೋಡ್ಬೋದು ನೀವು ಇಲ್ಲಿ ಒಂದಲ್ಲ ಎರಡಲ್ಲ 100ಕ್ಕೂ ಮಿಕ್ಕಿದ ಒಂದು ಮಣ್ಣಿನ ಕೆಲವೊಂದು ಮೂರ್ತಿಗಳಿದೆ, ಮಣ್ಣಿನ ಪ್ರತಿರೂಪ ಇದೆ. ಇಲ್ಲಿ ನೋಡ್ಬೋದು, ಯಾರಿಗಾದ್ರೂ ನಂಗೊಂದು ಕಾರು ಖರೀದಿ ಮಾಡ್ಬೇಕು, ನಾನೊಬ್ಬ ಕಾರಿನ ಮಾಲಕ ಆಗ್ಬೇಕು ಅಂತ ಆಸೆ ಅನೇಕರಿಗಿರುತ್ತೆ. ಸೊ ಅವರು ಈ ರೀತಿಯ ಒಂದು ಕಾರಿನ ಪ್ರತಿರೂಪವನ್ನ ಕೂಡ ಇಲ್ಲಿ ಮಾಡಿಕೊಡ್ತಾರೆ. ಸೊ ಮಣ್ಣಿನ ಹರಕೆ, ಕಾರಿನ ಮಣ್ಣಿನ ಹರಕೆ ಇದು. ಅಥವಾ ಕೆಲವರಿಗೆ ನಂಗೆ ಒಂದು ಕ್ಯಾಬ್ ಬೇಕಾಗತ್ತೆ ಅಥವಾ ಕಾರು ಬೇಕು, ದೊಡ್ಡ ವೆಹಿಕಲ್ ಬೇಕು ಅಂತ ಆಸೆ ಇದ್ದಂಥವ್ರು ಈ ರೂಪದ ಒಂದು ಮಣ್ಣಿನ ಹರಕೆಯನ್ನ ಕೊಡ್ತಾರೆ. ಇದು ಮದುಮಗಳು. ಯಾವುದೊಬ್ರು ತಾಯಿಯಾದವರು ಅಥವಾ ಯಾವುದೇ ಒಂದು ಹುಡುಗ ನಂಗೊಂದು ಹೆಣ್ಣು ಕೂಡಿ ಬರ್ಲಿ ಅಥವಾ ನನಗೊಂದು ಸೊಸೆ ಬರ್ಲಿ ಅನ್ನುವಂತ ಹರಕೆ ಇದ್ರೆ ಈ ರೀತಿಯ ಒಂದು ಹೆಣ್ಣಿನ ರೂಪವನ್ನು ಕೊಡ್ತಾರೆ. ಅಥವಾ ನನ್ನ ಮಗಳಿಗೆ ಮದುವೆ ಕೂಡಿ ಬರ್ಲಿ ಅನ್ನುವಂತ ಹರಕೆ ಇದ್ರು ಕೂಡ ಇಂತಹ ರೂಪದ ಒಂದು ಹೆಣ್ಣಿನ ರೂಪ, ಅದಕ್ಕೆ ಒಂದು ಕೊರಳಿನಲ್ಲಿ ಒಂದು ಹೂವಿನ ಮಾಲೆ ಇರುತ್ತೆ, ಆ ರೂಪದೊಂದು ಮಣ್ಣಿನ ಹರಕೆಯನ್ನ ಕೂಡ ಕೊಡ್ತಾರೆ. ಇದು ಸ್ಟೆಥೋಸ್ಕೋಪ್. ಯಾರಿಗಾದ್ರೂ ವೈದ್ಯ ವೃತ್ತಿಯಲ್ಲಿ ತುಂಬಾ ನಾನೊಬ್ಬ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗಳು ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಇದ್ದಂಥವ್ರು ಈ ಒಂದು ಸ್ಟೆಥೋಸ್ಕೋಪ್ ಅನ್ನ ಹರಕೆ ರೂಪದಲ್ಲಿ ಕೊಟ್ಟು ಆ ಒಂದು ಹರಕೆಯನ್ನು ತೀರಿಸ್ತಾರೆ. ಸೊ ತನ್ನ ಮಗ ಅಥವಾ ಮಗಳು ಯಾರೇ ಒಂದು ಡಾಕ್ಟರ್ ಆದ ನಂತರ ಆ ಹರಕೆ ಏನಾದ್ರು ಆಸೆ ಈಡೇರಿದ ನಂತರ ಅಥವಾ ಈಡೇರೋ ಮುಂಚೆ ಕೂಡ ಈ ಒಂದು ಹರಕೆಯನ್ನ ಕೊಡ್ತಾರೆ. ಇದು ಸ್ಟೆಥೋಸ್ಕೋಪ್. ಸೊ ನಮ್ಮ ಒಂದು ಜಗತ್ತಲ್ಲಿ ಯಾವುದೆಲ್ಲ ಒಂದು ಅದು ಜೀವ ಇರುವಂತದ್ದಾಗಿರ್ಬೋದು ಅಥವಾ ಕೆಲವೊಂದು ವಸ್ತು ಆಗಿರ್ಬೋದು, ಯಾವುದೇ ರೂಪ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಈ ಸಂಜೀವ ಅವರ ಫ್ಯಾಮಿಲಿಯವರು ಎಲ್ಲವನ್ನು ಕೂಡ ಮಾಡಿಕೊಡ್ತಾರೆ. ಕಾಯತರ್ಕದಲ್ಲಿರುವಂತಹ ಇವರ ಒಂದು ಕೇಂದ್ರದಲ್ಲಿ ಮಾಂಗಲ್ಯ, ತಾಳಿ, ಯಾವುದೇ ಒಬ್ಬ ತಾಯಿ ಅಥವಾ ತಂದೆ ತನ್ನ ಮಗಳಿಗೆ ಒಂದು ಮಾಂಗಲ್ಯ ಭಾಗ್ಯ ಕೂಡಿ ಬರ್ಲಿ ಅಥವಾ ಏನಾದ್ರು ತಾಳಿ ಕಳೆದುಕೊಂಡು ಎಲ್ಲಾದ್ರೂ ಮಿಸ್ ಆಗಿದ್ರೆ ಅಂತಹ ಹರಕೆ ಕೂಡ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇದು ತಾಳಿಯ ಒಂದು ಮಣ್ಣಿನ ಪ್ರತಿರೂಪ ನೋಡ್ಬೋದು. ಇದನ್ನು ಕೂಡ ನೀವು ಸೂರ್ಯ ದೇವಸ್ಥಾನದಲ್ಲಿ ಹರಕೆಯಾಗಿ ಅಲ್ಲಿ ನೀವು ಅಲ್ಲಿ ಹೋದ್ರೆ ನೋಡ್ಬೋದು. ನೀವು ಎಲ್ಲಾ ಕಡೆ ನಿಮ್ಗೆ ಎಲ್ಲಿ ನೋಡಿದ್ರು ಕೂಡ ಬರೀ ಮಣ್ಣಿನ ಹರಕೆಗಳೇ ಕಾಣಿಸುತ್ತೆ. ಸೊ ಇದು ಮಾಂಗಲ್ಯದ ರೂಪದಲ್ಲಿ ಕೂಡ ಇಲ್ಲಿ ಮಣ್ಣಿನ ಹರಕೆಯನ್ನ ಅಲ್ಲಿ ಕೊಡ್ತಾರೆ, ಅದನ್ನ ಇಲ್ಲಿ ಮಾಡಿಕೊಡ್ತಾರೆ. ಇದು ಹಾರ್ಟ್, ಹೃದಯ.
ಏನಾದ್ರೂ ಹೃದಯ ಸಂಬಂಧಿ ಕಾಯಿಲೆ ಇದ್ದಲ್ಲಿ ಅಥವಾ ತನ್ನ ಹಾರ್ಟ್ ಅಲ್ಲಿ ಹೋಲ್ ಇರುವಂತದ್ದು ಏನೇ ಇರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗುವ ಸಂದರ್ಭ ಇದ್ದಲ್ಲಿ ಯಾರಾದ್ರೂ ಹರಕೆ ಕೊಟ್ರೆ ಆದಷ್ಟು ಬೇಗ ಹೃದಯ ಸಂಬಂಧಿ ಕಾಯಿಲೆ ವಾಸಿಯಾಗ್ಲಿ ಅನ್ನುವಂತ ಹರಕೆಯನ್ನ ಕೊಟ್ಟಾಗ ಈ ರೂಪದ ಒಂದು ಹರಕೆಯನ್ನ ಕೊಡ್ತಾರೆ. ಇದು ಹಾರ್ಟ್ ನೋಡಿ, ಎಲ್ಲ ತುಂಬಾ ಸೂಕ್ಷ್ಮ ಕೆಲಸ, ಇದೆಲ್ಲ ಸಣ್ಣ ಸಣ್ಣ ಕೆಲಸ ಇರುತ್ತೆ ಇದ್ರಲ್ಲಿ. ಅದನ್ನು ಕೂಡ ಇದನ್ನ ಕೈಯಲ್ಲೇ ಮಾಡ್ತಾರೆ. ಹಾರ್ಟ್ ಆಗಿರ್ಬೋದು, ಇಲ್ಲಿ ನೋಡ್ಬೋದು ಕಿಡ್ನಿ ವೈಫಲ್ಯ, ಕಿಡ್ನಿಯಲ್ಲಿ ಕಲ್ಲು, ಏನೇ ಒಂದು ಸಮಸ್ಯೆ ಇದ್ದಾಗ ಅದನ್ನು ಕೂಡ ಹರಕೆ ರೂಪದಲ್ಲಿ ಕೊಡ್ತಾರೆ. ಸೊ ಅದನ್ನ ಇಲ್ಲಿ ಮಾಡ್ತಾರೆ. ಇದು ಕಿಡ್ನಿ ನೋಡ್ಬೋದು, ಆ ಕಿಡ್ನಿಯ ಶೇಪ್ ಅಲ್ಲೇ ಕಾಣಿಸುತ್ತೆ, ಕಿಡ್ನಿ ಮತ್ತೆ ಹಾರ್ಟ್. ಇಲ್ಲಿ ಸಾಲಾಗಿ ಮಣ್ಣಿನ ಎಲ್ಲ ಪ್ರತಿರೂಪ ಇದೆ. ಇದು ಶಿಪ್. ಯಾರಿಗಾದ್ರೂ ಶಿಪ್ ಅಲ್ಲಿ ಜಾಬ್ ಆಗ್ಬೇಕು ಅಥವಾ ನಂಗೆ ಶಿಪ್ ಖರೀದಿ ಮಾಡುವಂತಹ ಆ ಒಂದು ಯೋಗ ಬರ್ಲಿ ಅಥವಾ ಏನೇ ಇರ್ಬೋದು, ಇದನ್ನ ನನಗೆ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಯಾವ್ದಿರ್ಬೋದು ಅಂತ. ಅದ್ರ ಇಲ್ಲಿ ಶಿಪ್ನ ಒಂದು ಮಣ್ಣಿನ ರೂಪ ಕೂಡ ಇದೆ. ಮಣ್ಣಿನ ಇನ್ನೊಂದು ಬೋಟ್, ಇದು ಯಾವ್ದು ಮೀನುಗಾರರು ಅವರು ಹೇಳಿರುವಂತಹ ಒಂದು ಹರಕೆ ಆಗಿರ್ಬೋದು. ನಂಗೊಂದು ದೋಣಿ ಖರೀದಿ ಮಾಡುವಂತಹ ಭಾಗ್ಯ ಸಿಗ್ಲಿ ಅಥವಾ ನಂಗೆ ಹೆಚ್ಚಿನ ಮೀನು ಸಿಗುವಂತಾಗ್ಲಿ ಅಥವಾ ಏನೇ ಇರ್ಬೋದು ಅಂತ ಒಂದು ಹರಕೆ ಇದ್ದಾಗ ಅದನ್ನ ಕೊಡುವಂತಹ ಈ ಒಂದು ದೋಣಿಯ ಆಕಾರದ ಮಣ್ಣಿನ ರೂಪ ಹಿಟಾಚಿ. ಇದು ಎಲ್ಲಾ ಕಡೆ ಈಗ ಭೂಮಿಯ ಅದನ್ನ ಅಗೆಯುವಂತ ಕೆಲಸ ಅಥವಾ ರಸ್ತೆ ಅಗಲೀಕರಣ ಏನಾದ್ರೂ ಆಗ್ತಾ ಇರುತ್ತೆ. ಸೊ ಹಿಟಾಚಿ, ಸೊ ನಂಗೊಂದು ಹಿಟಾಚಿ ಒಂದು ಖರೀದಿ ಮಾಡುವಂತ ಯೋಗ ಸಿಗ್ಲಿ ಅನ್ನುವಂತ ಹರಕೆ ಇದ್ದಾಗ ಈ ರೂಪದಲ್ಲಿ ಆ ಹರಕೆಯನ್ನು ತೀರಿಸ್ತಾರೆ. ಟ್ಯಾಂಕರ್, ಅದು ಯಾವ ಟ್ಯಾಂಕರ್ ಅಂತ ಹೇಳಕ್ಕಾಗಲ್ಲ, ಅದೇ ಟ್ಯಾಂಕರ್ ರೂಪದ ಒಂದು ಗಾಡಿ ಇದೆ ಇಲ್ಲಿ. ಇದು ಕೂಡ ಒಂದು ಹರಕೆ ಕೊಟ್ಟಿರುವಂತ ಯಾರೋ, ಇದು ಕೂಡ ಆರ್ಡರ್ ಬರುತ್ತಂತೆ ಇಲ್ಲಿ. ಟ್ಯಾಂಕರ್ ಖರೀದಿಯಾಗಿ ಇರ್ಬೋದು ಅಥವಾ ಟ್ಯಾಂಕರ್ ಸಮಸ್ಯೆ ಆದಾಗ ಅದೇನಾದ್ರೂ ಇದ್ದಾಗ ಈ ರೂಪದ ಒಂದು ಹರಕೆಯಲ್ಲಿ ಕೊಡಲಾಗುತ್ತೆ. ಸೊ ನಮ್ಮ ಈ ಒಂದು ಭೂಮಿಯಲ್ಲಿ ಏನೆಲ್ಲ ಇರುತ್ತೋ ಅದು ವಸ್ತು ಆಗಿರ್ಬೋದು ಅಥವಾ ಜೀವರಾಶಿ ಏನೇ ಇರ್ಬೋದು ನೋಡಿ. ಇದು ಪಿಕಪ್ ಇದೆ. ಬಸ್ ಇಲ್ಲಿ ನೋಡ್ಬೋದು, ಇದು ಬಸ್ ಕಾಣಿಸ್ತಾ ಇದೆ ನಿಮಗೆ. ಬಹಳ ಇದು ತುಂಬಾ ಕಷ್ಟವಾದ ಕೆಲಸ. ಇದು ತುಂಬಾ ನಾವು ನೋಡ್ಬೇಕಾದ್ರೆ ಇದು ಮಣ್ಣಿನ ಬಸ್, ಮಣ್ಣಿನ ಲಾರಿ, ಮಣ್ಣಿನ ಟ್ರ್ಯಾಕ್ಟರ್ ಕಾಣಿಸುತ್ತೆ. ಬಟ್ ಇದು ತುಂಬಾ ಕೈಯಲ್ಲಿ ಮಾಡುವಂತ ಕೆಲಸ. ಸಣ್ಣ ಸಣ್ಣ ಅದಕ್ಕೆ ಕೆಲಸ ಕೂಡ ಇರುತ್ತೆ. ಅದಕ್ಕೆ ಒಂದು 2 ದಿನ ಆದ್ರೂ ಬೇಕಾಗುತ್ತೆ. ಒಂದು ಮಣ್ಣು ಹದ ಮಾಡಿ ಆ ನಂತರ ಅದನ್ನ ಬಿಸಿಲಲ್ಲಿ ಇಟ್ಟು ಆಮೇಲೆ ಸ್ವಲ್ಪ ಹದ ಬಂದ ನಂತರ ಅದಕ್ಕೆ ಮತ್ತೆ ಅದನ್ನ ಫಿನಿಶಿಂಗ್ ಕೊಟ್ಟು ಮತ್ತೆ ಅದನ್ನ ಕಾಯಿಸುವಂತ ಕೆಲಸ ಕೂಡ ಇರುತ್ತೆ. ಸೊ ಎಲ್ಲ ಆದಾಗ ಒಂದು 2-3 ದಿನ ಬೇಕಾಗುತ್ತೆ ಈ ಒಂದು ಮಣ್ಣಿನ ಬಸ್ ಮಾಡ್ಬೇಕಾದ್ರೂ ಕೂಡ. ಅದೇ ರೀತಿಯಲ್ಲಿ ಮುಂದೆ ಹೋದ್ರೆ ಇದು ಮಗುವಿನ ಮಣ್ಣಿನ ಪ್ರತಿರೂಪ. ಇದು ಗಂಡು ಮಗು. ಸೊ ನಂಗೆ ಗಂಡು ಮಗು ಹುಟ್ಲಿ ಅನ್ನುವಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ. ಅವರು ಕೊಡುವಂತ ಹರಕೆ ಆಗಿರ್ಬೋದು ಅಥವಾ ತನ್ನ ಹುಟ್ಟಿದಂತ ಗಂಡು ಮಗುವಿಗೆ ಸಮಸ್ಯೆ ಬಂದಾಗ ಅವರು ಕೊಡುವಂತ ಹರಕೆ ಆಗಿರ್ಬೋದು. ಈ ತರ ಸಣ್ಣ ಸಣ್ಣ ಮಗುವಿನ ರೂಪದ ಪ್ರತಿರೂಪ ಕೂಡ ಇಲ್ಲಿ ಕಂಡು ಬರುತ್ತೆ. ಹಾಗಾಗಿ ಇಲ್ಲಿ ಹೇಳ್ದಂಗೆನೆ ಯಾವುದೇ ಆಗಿರ್ಬೋದು, ಕಾರು, ಬಸ್, ಲಾರಿ, ವಿಮಾನ, ಶಿಪ್, ಬೋಟು, ಹಾವು, ಮಂಗ, ಇಲಿ, ಹಲ್ಲಿ, ಈ ತರ ಸಾಲು ಸಾಲು ಯಾವುದೆಲ್ಲ ಇರುತ್ತೋ ಎಲ್ಲವನ್ನು ಕೂಡ ಇಲ್ಲಿ ಮಾಡಿಕೊಡ್ತಾರೆ. ಸೊ ಇವರಿಗೆ ಸೂರ್ಯ ದೇವಸ್ಥಾನದಿಂದ ಆ ಕಮಿಟಿಯಿಂದ ಆರ್ಡರ್ ಬರುತ್ತೆ. ಆ ಆರ್ಡರ್ಗೆ ತಕ್ಕನಾಗಿ ಇಲ್ಲಿ ಇವರು ಆ ಮಣ್ಣಿನ ಪ್ರತಿರೂಪವನ್ನ ಮಾಡಿಕೊಡ್ತಾರೆ. ಇದೀಗ ಸಂಜೀವ್ ಅವರು ಇದೆಲ್ಲವನ್ನ ಈಗ ನಾವೆಲ್ಲ ಏನ್ ನೋಡಿದ್ವಿ, ಎಲ್ಲ ಮಣ್ಣಿನ ಮೂರ್ತಿಗಳು ಇರ್ಬೋದು, ಅದು ಎಲ್ಲವನ್ನ ಮಾಡುವಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಸಂಜೀವ್ ಅವರು. ಸೊ ನಮ್ಮ ಸೌತ್ ಕೇಂದ್ರದಲ್ಲೇ ಇಷ್ಟು ದೊಡ್ಡ ಒಂದು ಮಣ್ಣಿನ ಮೂರ್ತಿ ಮಾಡುವಂತಹ ಯಾವುದೇ ಒಂದು ಕೇಂದ್ರ ಎಲ್ಲಿ ಕೂಡ ಇಲ್ಲ. ಇದೇ ಫಸ್ಟ್. ನಮ್ಮ ಉಜಿರೆಯ ಕಾಯತರ್ಕದಲ್ಲಿರುವಂತಹ ಇದೇ ಒಂದು ಕೇಂದ್ರ ಫಸ್ಟ್. ಸರ್, ನೀವು ಈ ಒಂದು ವೃತ್ತಿಯಲ್ಲಿ ಕುಂಬಾರರ ಕೆಲಸ, ಸೊ ನಿಮ್ಮ ಕುಲ ಕಸುಬು ಕೂಡ ಹೌದು. ಈ ತರ ಮೂರ್ತಿ ಮಾಡುವ ಕೆಲಸ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಅಲ್ಲ, ನಾವು ಮೊದಲು ಇಲ್ಲೇ ಸೂರ್ಯ ದೇವಸ್ಥಾನ ಹರಿಕೆ ಮೊದಲು ಕೊಡ್ತಿದ್ರು. ಊರವರ ಹರಿಕೆ ಹೇಳಿದ್ರೆ ನಾವು ದನಕರು ಮತ್ತೆ ಕೆಲವೆಲ್ಲ ಹೇಳಿದ್ರೆ ನಾವು ಮನೆಯಲ್ಲಿ ಮಾಡ್ಕೊಡ್ತಿದ್ವು. ಕ್ರಮೇಣ ಈಗ ಟಿವಿ ಮಾಧ್ಯಮದವರು ಬಂದ ಮೇಲೆ ಅಲ್ಲಿ ಕ್ಷೇತ್ರದ ಕಾರಣ್ಯ ಜಾಸ್ತಿ ಆದ ಕಾರಣ ವಿಶೇಷ ರೀತಿಯಲ್ಲಿ ಅದು ಎಲ್ಲ ಊರಿಗೆ ಹರಡಿ ಈಗ ಜನಗಳು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದರಿಂದ ಅದಕ್ಕೆ ಅಲ್ಲಿ ಬೇಡಿಕೆ ಜಾಸ್ತಿ ಆಗುಂಟು. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ, ಈಗ ನಾವು ಮಾಡಿದ ಮಣ್ಣಿನ ನಮ್ಮಲ್ಲಿ ಬಂದು ಪಾರ್ಟಿ ಹೇಳೋದಕ್ಕೆ ದೇವಸ್ಥಾನ ಮುಖಾಂತರ ನಾವು ಮಾಡಿಸೋಣ ಅಂತ ಹೇಳೋ ನಿರ್ಧಾರಕ್ಕೆ ಬಂದು ಈಗ ದೇವಸ್ಥಾನ ಕಮಿಟಿ ರಚನೆ ಮಾಡಿ ಈ ಎಲ್ಲ ಆರ್ಡರ್ಗಳನ್ನು ನಮ್ಗೆ ಕೊಟ್ಟು ನಾವು ದೇವಸ್ಥಾನಕ್ಕೆ ಕಮಿಟಿ ಕೊಡ್ತೇವೆ. ಅವರು ಅಲ್ಲಿಂದ ಸೇಲ್ ಮಾಡ್ತಾರೆ. ಅಲ್ಲಿಂದ ಹರಿಕೆ ಸಂದರ್ಭ ಪುನಃ ಅದು ಅಲ್ಲಿ ಬನಕ್ಕೆ ಹಾಕಿ ಇದು ಮಾಡ್ತಾರೆ ಅಷ್ಟೇ. ಹಾಗಾಗಿ ನಮ್ಗೆ ಈಗ ಅಂದ್ರೆ
ಸುಮಾರು ಜನ ಕಡೆಯಿಂದೆಲ್ಲ ಬೇಡಿಕೆ ಬರ್ತೇವೆ. ಅದಕ್ಕೆ ನಾವು ಬಂದಾದ ತಕ್ಷಣ ಅಲ್ಲಿ ಸೂರ್ಯದಾಸನವರು ನಮಗೆ ಇಂತಿಷ್ಟು ಬೇಕು ಅಂತೇಳಿ ಆರ್ಡರ್ ಕೊಡ್ತಾರೆ. ಒಂದೊಂದು ಸಂದರ್ಭದಲ್ಲಿ ಒಂದ್ ದಿವಸ 1 ಸಾರಿ 2 ಸಾರಿ ಇಲ್ಲಿ ಪಾರ್ಸಲ್ ಮಾಡೋದು ಉಂಟು. ಇನ್ನು ಕೆಲವು ಟೈಮಲ್ಲಿ 1 ವಾರ ಆಗ್ತದೆ, 15 ದಿವಸಕ್ಕೊಮ್ಮೆ ಇಲ್ಲಿಂದ ಪಾರ್ಸಲ್ ಮಾಡ್ತೇವೆ. ಅಲ್ಲಿಂದ ಆರ್ಡರ್ ಹೇಗೆ ಬರ್ತಾ ಹಾಗೆ ಪಾರ್ಸಲ್ ಮಾಡ್ತೇವೆ. ಹಾಗೆ ನಾವು ಇಲ್ಲಿ ಏನಂದ್ರೆ ಒಬ್ಬೊಬ್ಬರಿಗೆ ಮಾಡುವಂತ ಕೆಲಸ ಇದು ಆಗುದಿಲ್ಲ ಅಂತೇಳಿ ನಮ್ಮ ಹುಡುಗ, ಇದರ ಮ್ಯಾನೇಜ್ಮೆಂಟ್ ನನ್ನ ಮಗ ಹರಿಕೃಷ್ಣ ಅಂತೇಳಿ, ಅವ ಈ ಮಣ್ಣಿನ ಇದು ಕಲಾಕೃತಿಯಲ್ಲಿ ದಕ್ಷಿಣದಲ್ಲಿ ನಂಬರ್ 1. ಅವನಿಗೆ ಕೆಲವು ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ. ಅವನ ಮುಖಾಂತರ ಈ ಹುಡುಗರೆಲ್ಲ ಸೇರಿಸ್ಬಿಟ್ಟು ಹುಡುಗರಿಗೆ ಅವನೇ ಒಂದು ಟ್ರೈನಿಂಗ್ ಕೊಟ್ಟು ಅವನ್ನೇ ಕಲಿಸಿ ಈಗ ಒಂದು 10-12 ಜನ ಹುಡುಗರಿಗೆ ಕೆಲಸ ಕೊಡ್ತಾ ಇದ್ದಾನೆ. ಈಗ ಇವರು ಕೆಲಸ ಮಾಡ್ತಾರೆ. ಬೆಳಿಗ್ಗೆ ಒಂದು 8-8:30 ಬಂದು ಸಂಜೆಯಿಂದ 5-5:30ವರೆಗೆ ಕೆಲಸ ಮಾಡಿ ಹೋಗ್ತಾರೆ. ಮಧ್ಯಾಹ್ನಕ್ಕೆ ಅವರಿಗೆ ಊಟದ ವ್ಯವಸ್ಥೆ ನಮ್ಮ ಮನೆಯಲ್ಲಿ ನಾವು ಮಾಡ್ತೀವಿ. ಹಾಗೆ ಮಾಡ್ತಾ ಅವ್ರಿಗೊಂದು ಉದ್ಯೋಗ. ಹಾಗೂ ನಮ್ಮ ಈ ಕುಂಬಾರಿಕೆಯ ವೃತ್ತಿ ಉಳಿಬೇಕಾದ್ರೆ ಇದೊಂದು ಕೇಂದ್ರ ಸಿಕ್ಕಿದ್ದು ಬಹಳ ಒಳ್ಳೇದು ಅಂತ ಹೇಳಿ ನನಗೆ ಅನಿಸುತ್ತೆ. ಯಾಕಂದ್ರೆ ಈಗ ನಾವು ಹಿಂದಿನ ಕಾಲದಲ್ಲಿ ಉಪಯೋಗಕ್ಕಾಗುವಂಥದ್ದು ಮಣ್ಣಿನ ಮಡಿಕೆನ ಪಾರ್ಸಲ್ ಅದು ಇದು ಅದನ್ನು ಸಹ ನಮ್ಮಲ್ಲಿ ಮಾಡ್ತಾ ಇದ್ವಿ. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಇನ್ನು ಮುಂದಿನವರಿಗೆ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಗಮನ ಕೊಡುದಿಲ್ಲ. ಯಾಕಂತ ಹೇಳಿದ್ರೆ ಅದೇ ಉದಾಹರಣೆಗೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳುವ ಒಂದು ಕವಿಗಳ ಮಾತು ಈಗ ನಮಗೆ ಜ್ಞಾಪಕ ಬರ್ತದೆ. ಯಾಕಂದ್ರೆ ನಾವು ಕೈಯಲ್ಲಿ ಎಷ್ಟು ಹದ ಮಾಡಿ ಇಟ್ಕೊಂಡ್ರೆ ಅದು ನಮ್ಮ ಬಾಯಿಗೆ ರುಚಿಕರವಾಗುವಂತ ವಸ್ತುವನ್ನು ಕುಡಿಸ್ಲಿಕ್ಕೆ ತಯಾರಾಗ್ತದೆ. ನಾವು ಕೈ ಆಗುತ್ತೆ ಅಂತೇಳಿ ನಾವು ಬಿಟ್ರೆ ನಮ್ಮ ಅದು ಸಂಸ್ಕೃತಿಯೇ ನಾಶ ಆಗುವಂತ ಪರಿಸ್ಥಿತಿ. ಹಾಗಾಗಿ ಎಲ್ಲಾ ಹುಡುಗರಲ್ಲಿ ಹೇಳುದು ನಮ್ಮ ಕಲೆಯನ್ನ ಕಲಿಬೇಕು. ನೀನು ಮಾಡು ಬಿಡು, ಕುಲ ಕಸಬು ಕಲ್ತಿರಬೇಕು. ಯಾವಾಗಾದ್ರೂ ಒಂದು ಸಂದರ್ಭಕ್ಕೆ ಬೇಕಂತ ಹೇಳಿದ್ರೆ ಆ ಉದ್ದೇಶದಿಂದ ಹೆಚ್ಚಿನವರಿಗೆ ನಾನು ಹಾಗೆ ಹೇಳ್ತೇನೆ. ಅಂತೂ ಈಗ ಹೆಚ್ಚಿನ ಕಡೆ ನಮ್ಮ ಉಜಿರೆಯಲ್ಲಿ ಎಲ್ಲ ಕೆಲವು ಹುಡುಗರು ಒಳ್ಳೆಯ ರೀತಿಯಲ್ಲಿ ಆ ಮುಂದಿನ ಕೆಲಸವನ್ನು ಮುಂದುವರಿಸ್ತಾ ಹೋಗ್ತಾರೆ ಕೆಲವರು. ಹಾಗೆ ಒಂದು ಅಂದ್ರೆ ನಮಗೆ ಮಣ್ಣಿನ ಕೊರತೆ ಇದ್ದ ಕಾರಣ ಬಹಳ ಕೆಲಸಕ್ಕೆ ಪತ್ರೆ ಆಗ್ತದೆ. ನಾವು ಈಗ ಮಣ್ಣಿಗೆ ಒಂದು ಪಿಕಪ್ ಮಣ್ಣು ಅಂದ್ರೆ 50-60 ಬುಟ್ಟಿ ಮಣ್ಣು ಇಡ್ತದೆ. ಅದು ಮೊದಲೆಲ್ಲ ನಮ್ಗೆ ಹಣನೇ ಇರಲಿಲ್ಲ ಮಣ್ಣಿಗೆ, ಲ್ಯಾಂಡ್ ಕೂಡ ತೋರಿಸಿ ತಂದು ಕೊಡ್ತಿದ್ವಿ. ಆವಾಗ ನಮಗೆ ಯೂಸ್ ವರ್ಕೌಟ್ ಆಗ್ತೈತಿ. ಈಗ ಮಣ್ಣಿಗೆ ನಮ್ಗೆ ಒಂದು ಪಿಕಪ್ ಇಲ್ಲಿ ಮಣ್ಣು ಬರೋದು 26,000 ಆಗ್ತದೆ. ಅಲ್ಲಿ ಅವರ ಖರ್ಚು ಅದು ಇದು ಅಂತೇಳಿ ಅಷ್ಟಾಗ್ತದೆ. ಅದೇ ಮಣ್ಣನ್ನು ತಂದು ಇಲ್ಲಿ ಪುಡಿ ಮಾಡ್ಬೇಕಾದ್ರೆ 80,000 ರೂಪಾಯಿ ಬೇಕು ನಮ್ಗೆ. ಪೌಡರ್ ಮಾಡಿ ಅದು ಸೋಸೆ ಹದ ಮಾಡ್ಬೇಕಾದ್ರೆ ಆಮೇಲೆ ನಾವು ಕೆಲಸ ಮಾಡ್ಬೇಕು. ಅದು ಬೇಯಿಸುವಾಗ ಹೋಯ್ತು ನಾವು ಕೆಲಸ ಮಾಡಿದ್ದು. ಇಂಥ ಭಾರಿ ಸೂಕ್ಷ್ಮ ಕೆಲಸ ಇದು. ಆದ ಕಾರಣ ಅದೇ ಮಣ್ಣಿನ ಮತ್ತು ಸೌದೆಯ ಸಮಸ್ಯೆ ಕಾರಣ ನಮಗೆ ವರ್ಕೌಟ್ಗೆ ಆಗೋದಿಲ್ಲ. ಅದಕ್ಕೆ ಏನಾದ್ರೂ ಸರ್ಕಾರದಿಂದ ಒಂದು ಮಣ್ಣಿಗೆ ಸೌದೆಗೆ ಅಂತ ಏನಾದ್ರೂ ಒಂದು ಪರಿಹಾರ ನಿಧಿ ಕೊಟ್ರೆ ಒಳ್ಳೇದು ಅಂತ ಅವತ್ತಿಂದಲೂ ಹೇಳ್ತಿದ್ದೇನೆ. ಸುಮ್ಮನೆ ಬಂದು ಬರ್ತಾರೆ, ಮಾತಾಡ್ಸ್ತಾರೆ, ಹೋಗ್ತಾರೆ ಹೊರತು ನಮಗೆ ಸರ್ಕಾರದಿಂದ ಏನು ಬಿಡುಗಡೆ ಮಾಡ್ಲಿಲ್ಲ. ಅದನ್ನು ಮಾಡಿ ಕೊಟ್ರೆ ನಮ್ಮ ಜೀವನ ಸಾಗಿಸ್ಲಿಕ್ಕೆ ಒಳ್ಳೇದು ಅಂತ ಹೇಳಿ ನನ್ನ ಅಭಿಪ್ರಾಯ. ಹೌದು. ಈಗ ನಿಮ್ಮ ಅಂಡರ್ ಅಲ್ಲಿ ತುಂಬಾ ಜನ ಉದ್ಯೋಗವನ್ನು ಕೊಟ್ಟಿದ್ದೀರಾ. ಹೌದು. ಸೊ ನಿಮ್ಗೆ ಈ ಸರ್ಕಾರದ ಕಡೆಯಿಂದ ಒಂದು ಸೌದೆಯ ವ್ಯವಸ್ಥೆ ಮತ್ತೆ ಮಣ್ಣಿನ ವ್ಯವಸ್ಥೆ ಮಾಡಿಕೊಟ್ರೆ ಅದಕ್ಕೊಂದು ನಿಮ್ ಕೂಡ ಒಂದು ಜೀವಮಾನಕ್ಕೆ ಒಳ್ಳೇದಾಗುತ್ತೆ. ಪೀಳಿಗೆಗೆ ಒಳ್ಳೇದಾಗ್ತದೆ. ಹಾಗೆ ಇನ್ನೇನು ಮಣ್ಣು ಸಿಕ್ಲು ಕಷ್ಟ. ಈಗ ಏನ್ ಹೇಳ್ತಿದ್ರೆ ಮಣ್ಣು ತೆಗಿತಾ ಅವರ ಲ್ಯಾಂಡ್ ಅಲ್ಲಿ ಮಣ್ಣು ಕಡಿಮೆ ಆದ ತಕ್ಷಣ ಅವರು ರೇಟ್ ಜಾಸ್ತಿ ಮಾಡ್ತಾರೆ. ಬೇಕಿದ್ರೆ ತಗೊಂಡೋಗಿ, ಇಲ್ಲದ್ರೆ ಮಣ್ಣು ಹಾಳಾಗುದಿಲ್ಲ ಅಂತ ಹೇಳ್ತಾರೆ. ನಾವೇನ್ ಮಾಡ್ಬೇಕು? ನಾವು ತಂದೆ ತರಬೇಕು. ನಮಗೆ ಬೇಕೇ ಬೇಕು, ಕೆಲಸ ಮಾಡ್ಲೇಬೇಕಲ್ಲ. ಹಾಗಾಗಿ ಈಗ ನೀವು ಎಲ್ಲಿಂದ ತರ್ತಾ ಇರೋದು ಮಣ್ಣನ್ನು? ದುಡುಪೆ. ಹೌದು. ಸೊ ಅಲ್ಲಿ ಚೆನ್ನಾಗಿ ಸಿಗುತ್ತಾ? ಸಿಗ್ತದೆ, ಸದ್ಯಕ್ಕೆ ಸಿಗ್ತದೆ ಮುಸ್ಲಿಮ್ಸ್ನವರ ಲ್ಯಾಂಡ್ ಅಲ್ಲಿ. ಇನ್ನು ಅದೇ ಅವರು ಹೇಳ್ತಾರೆ ಈಗ ಒಳ್ಳೆ ಮಣ್ಣೆಲ್ಲ ಸಾಧಾರಣ ಮುಗ್ದಿದೆ, ಇನ್ನು ಮರಳು ಮಿಕ್ಸ್ ಮಣ್ಣು ಇರೋದು. ನಮಗೆ ಮರಳು ಮಿಕ್ಸ್ ಮಣ್ಣು ಅಂದ್ರೆ ನಮ್ಮ ಕೆಲಸಕ್ಕೆ ಆಗೋದಿಲ್ಲ. ಹಾಗೆ ಹೊಡೆದೋಗುತ್ತೆ. ಅವ್ರು ಹೇಳೋದಂದ್ರೆ ನೀವು ಬೇಕಿದ್ರೆ ತಗೊಂಡೋಗಿ, ಇಲ್ಲಾಂದ್ರೆ ಇರ್ಲಿ ಮಣ್ಣು ಹಾಳಾಗೋಲ್ಲ ಅಂತ ಹೇಳ್ತಾರೆ. ಏನ್ ಮಾಡ್ಲಿಕ್ಕೆ ಆಗ್ತದೆ? ಇನ್ನು ಈಗ ನಿಮ್ಗೆ ಸೂರ್ಯ ದೇವಸ್ಥಾನದಿಂದ ಇಷ್ಟೆಲ್ಲ ಆರ್ಡರ್ ಬರುತ್ತೆ, ಒಂದು ತಿಂಗಳಿಗೆ ಇಷ್ಟು ಅಂತ ಒಂದು ಲೆಕ್ಕಾಚಾರ? ಅದು ಲೆಕ್ಕಾಚಾರ ಹೇಳಲಿಕ್ಕೆ ಆಗುದಿಲ್ಲ ಮೇಡಮ್. ಯಾಕಂದ್ರೆ ಹೇಳಿದ್ರೆ ಒಂದೊಂದು ತಿಂಗಳಲ್ಲಿ 2-3 ಸರಿ ಹೋಗೋದು ಉಂಟು. ಒಂದೊಂದು ತಿಂಗಳಲ್ಲಿ ಅದೇ ದಿವಸಕ್ಕೆ ಒಂದ್ಸರಿ 1 ಬಾಕ್ಸ್ ಅಥವಾ 2 ಬಾಕ್ಸ್ ಕಳಿಸ್ಲಿಕ್ಕೆ ಹೇಳ್ತಾರೆ. ನಾವು ಇಲ್ಲಿಂದ ಜೀಪಲ್ಲಿ ಕಳಿಸ್ಬೇಕು. ಉಜಿರೆ ಕಳಿಸಿ ಅಲ್ಲಿಂದ ರಿಕ್ಷಾದವರು ತಗೊಂಡು ಹೋಗ್ತಾರೆ. ಅದು ಇಲ್ಲಿಂದ ಉಜಿರೆಗೆ ಹೋಗ್ಬೇಕಾದ್ರೆ ಒಂದು ಕಟ್ಟೆ 80 ರೂಪಾಯಿ ಕೊಡ್ಬೇಕು. ಇನ್ನು ಅಲ್ಲಿಂದ ಅಲ್ಲಿಗೆ 80 ರೂಪಾಯಿ, 160 ರೂಪಾಯಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಹಾಗೆ ಇನ್ನೊಂದು ಯಾವ ಹೆಚ್ಚಿನ ಈ ಒಂದು ಪ್ರತಿರೂಪ ಮಣ್ಣಿನ ಯಾವ ರೂಪ ಜಾಸ್ತಿ ಡಿಮಾಂಡ್? ಮದುಮಗಳು, ಆಮೇಲೆ ಮಗು ತೊಟ್ಟಿಲು, ಇಂಥದೆಲ್ಲ ಜಾಸ್ತಿ ಹೋಗುದು. ಇನ್ನು ಅದೇ ನಾವು ಈ ಜಗತ್ತಿನಲ್ಲಿ ಯಾವ ಸೃಷ್ಟಿಯಲ್ಲಿ ಯಾವುದೆಲ್ಲ ಉಂಟು ಅದೆಲ್ಲ ಈ ಮಣ್ಣಿನಲ್ಲಿ ಮಾಡಿಕೊಡ್ತೇವೆ. ಅಂತೂ ಎಲ್ಲರ ಹರಿಕೆಯನ್ನು ವೆಹಿಕಲ್, ಹಡಗು, ವಿಮಾನ, ಬಸ್, ಕಾರ್, ಇದೆಲ್ಲ ಪ್ರತಿಯೊಂದು ನಾವು ಇಲ್ಲ ಅಂತ ಹೇಳುವುದಿಲ್ಲ.
ಹೆಂಗಸರಿಗೆ ಮಾಂಗಲ್ಯ ಸೂತ್ರ, ಬೆಂಡೆಲೆ ಇದು ಸಮೇತ ನಾವು ಇಲ್ಲಿ ಮಾಡಿಕೊಡ್ತೇವೆ. ನಾವು ಹರಕೆ ಅಲ್ಲಿ ಹೇಳಿದ ಮೇಲೆ ಹೋಗುದು ಅಷ್ಟೇ. ಯಾವುದೇ ವಸ್ತು ಆಗಿರ್ಬೋದು, ಯಾವುದೇ ಸಹ ಹಾಗೆ. ದನ ಕರು ಹೆಚ್ಚು ಹೋಗ್ತದೆ. ದನ ಕರು ಹೋಗುತ್ತೆ. ಹೌದು Okay. ಹೌದು ಹೌದು. ಆಮೇಲೆ ಮನೆ ಮನೆ ಎಷ್ಟು ಅಂತಸ್ತು ಬೇಕು ಆ ರೀತಿ ಆ ರೀತಿ ಮಾಡಿಕೊಡ್ತೇವೆ. ಅದೇ ಯಾವ ಒಂದು ಇದೆಲ್ಲ ಹರಿಕೆ ಅಲ್ಲಿ ಏನು ಹೇಳ್ತಾರೆ ಅದನ್ನು ನಾವು ಮಾಡಿಕೊಡ್ತೇವೆ. ಮಿಷನರಿಗಳನ್ನು ಅಷ್ಟೇ. ನಮ್ಗೆ ಮಿಷನರಿ ಇಂಥದ್ದು ಬೇಕಂತ ಹೇಳಿದ್ರೆ ನಮ್ಗೆ ಅದರ ಮಿಷನರಿದು ಐಡಿಯಾ ಬರೋದಿದ್ರೆ ಅವರ ಫೋಟೋ ಕೊಟ್ಟು ಕಳಿಸಿರಾಯ್ತು. ನಾವು ಆ ಫೋಟೋದಲ್ಲಿ ಇದನ್ನು ನೋಡಿ ಕೈಯಲ್ಲೇ ಮಾಡ್ತೀವಿ. ಕೈಯಲ್ಲೇ ಮಾಡ್ತೀವಿ. ಬೇರೆ ಯಂತ್ರ ಯಾವ್ದು ಇಲ್ಲ. ಓಕೆ. ಇನ್ನೊಂದು, ಈಗ ಒಂದು ಸಣ್ಣ ಯಾವ್ದೊಂದು ಎಕ್ಸಾಂಪಲ್ ಮದುಮಗನ ಚಿತ್ರ, ಹೌದು. ಅದಕ್ಕೊಂದು ಮಾಡೋದಕ್ಕೆ ಎಷ್ಟು ಹೊತ್ತು ಬೇಕಾಗುತ್ತೆ? ಮದುಮಗನ ಚಿತ್ರ ಅಂದ್ರೆ ಒಂದೇ ಸರಿ ಆಗುದಿಲ್ಲ. ನೀವು ಈಗ ತಾನೇ ಚಂದ್ರಶೇಖರ್ ಮಾಡಿದಾರೆ ಒಂದು ಹಾವಿನ ಇದು, ಅದು ಇನ್ನು ಅದಕ್ಕೆ ಇನ್ನೂ ಫಿನಿಶಿಂಗ್ ಕೆಲಸ ಉಂಟು. ಇನ್ನು ಸ್ವಲ್ಪ ಹೊತ್ತು ಅದು ಡ್ರೈ ಹಂತವಾಗಿ ಒಂದೇ ಒಂದು ಕೆಲಸಕ್ಕೆ ಅದು ಇಷ್ಟು ಟೈಮ್ ಅಂತೇಳಿ ಇಟ್ಕೊಳ್ಳಿಕ್ಕೆ ಆಗುದು. ನಾವು ಉದಾಹರಣೆಗೆ ಈಗ ಟೇಬಲ್ ಮಾಡ್ತಾ ಇದ್ದಾರೆ, ಅದು ಚೇರ್ ಮಾಡ್ತಾ ಇದ್ದಾರೆ, ಅವ್ರು ಒಂದು 5-6 ಪೀಸ್ ಈಗ ರೆಡಿ ಮಾಡ್ತಾ ಇದ್ದಾರೆ. ಅದ್ರ ಮೊದಲು ಅದನ್ನು ಶೀಟ್ ಆಗಿ ಅದು ಡ್ರೈ ಆದ್ಮೇಲೆ ಕಟ್ಟಿಂಗ್ ಮಾಡಿ ಇಟ್ಕೊಳ್ಬೇಕು. ಇನ್ನು ಅದೀಗ ಜಾಯಿಂಟ್ ಮಾಡ್ತಾ ಇದ್ದಾರೆ, ಇನ್ನು ಅದು ಪುನಃ ಡ್ರೈ ಆದ್ಮೇಲೆ ಪುನಃ ಫಿನಿಶಿಂಗ್ ಕೊಡ್ಬೇಕು. ಅಲ್ಲಿಗೆ ಕೆಲಸ ಮುಗಿಯಿತು ಅಂತ ಲೆಕ್ಕ. ಹಾಗೆ ನಮ್ಮ ಕೆಲಸಕ್ಕೆ ಇಂತಿಷ್ಟು ಅಂತ ಹೇಳಿ ನಿಗದಿತ ಇದಿಲ್ಲ, ವ್ಯಾಲ್ಯೂ ಇಲ್ಲ ಅದಕ್ಕೆ. ಸಮಯ ಆಯ್ತಾ ಅಂದ್ರೆ ಒಂದು ದಿವಸಕ್ಕೆ ಎಷ್ಟು ಮಾಡ್ತೀನಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಷ್ಟು ರೂಪಾಯಿ ಕೆಲವ್ರಿಗೆ ಹೇಳ್ತಾರೆ ನೀವು ದಿವಸಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಿ ಅಂತ, ಅದು ಲೆಕ್ಕಾಚಾರ ಆಗ್ಲಿಕ್ಕಿಲ್ಲ. ನಮ್ಗೆ ಒಂದೇ ದಿವಸದಲ್ಲಿ ಆಗುವ ಸಂಪಾದನೆ ಯಾವುದೂ ಇಲ್ಲ. ನಮ್ಗೆ ಸಂಪಾದನೆ ಅಂತ ಹೇಳಿದ್ರೆ ಒಂದು ಪಾತ್ರೆ ಮತ್ತೊಂದು 2-3-4 ದಿವಸ ಬೇಕದು ಕಂಪ್ಲೀಟ್ ಆಗ್ಬೇಕಾದ್ರೆ, ಆಮೇಲೆ ಅದಕ್ಕೆ ವ್ಯಾಲ್ಯೂ ಬರೋದು ಹೊರತು ಅದರ ಮಧ್ಯದಲ್ಲಿ ನಿಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಈ ಮಣ್ಣಿನ ನೀವು ಕೆಲವೊಂದು ಹದ ಮಾಡಿ ಇಟ್ಟಿದ್ದೀರಲ್ವಲ್ಲ ಅಲ್ಲಿ, ಹೌದು. ಇದು ಎಷ್ಟು ದಿನ ಬೇಕಾಗುತ್ತೆ ಹದ ಮಾಡೋಕೆ, ಅದನ್ನ ಸೆಟ್ ಮಾಡಿ ಇಡಕ್ಕೆ, ಆಮೇಲೆ ಡ್ರೈ ಆಗಕ್ಕೆ? ಈಗ ನೋಡಿ ಉದಾಹರಣೆಗೆ ಅಲ್ಲಿ ಅಂಗಳದಲ್ಲಿ ಮಣ್ಣು ಅಲ್ಲಿಂದ ತಂದದ್ದನ್ನ ಹಾಕಿದ್ದೇವೆ, ಅದು ಡ್ರೈ ಆದ್ಮೇಲೆ ಗುಜ್ಜಿ ಪುಡಿ ಮಾಡಬೇಕು. ಪುಡಿ ಮಾಡಿ ಸೋಸಿ, ಈಗ ಒಂದು ಬುಟ್ಟಿ ಮಣ್ಣು ಗುದ್ದಿ ಪುಡಿ ಮಾಡಬೇಕಾದ್ರೆ ಒಬ್ಬರಿಗೆ ಮಧ್ಯಾಹ್ನದವರೆಗೆ ಆಗ್ತದೆ. ಒಂದು ಬುಟ್ಟಿ ಮಣ್ಣು ಪುಡಿ ಮಾಡಿ ಅದನ್ನು ಸೋಸಿ ಮಾಡ್ಬೇಕಾದ್ರೆ ಮಧ್ಯಾಹ್ನದವರೆಗೆ, ಮಧ್ಯಾಹ್ನ ಮೇಲೆ ಅದನ್ನು ಪುನಃ ಅದನ್ನು ಕಲಸಿ ಹದ ಮಾಡಿ ಇಡ್ಬೇಕು. ಇವತ್ತಿಟ್ರೆ ನಾಳೆನೇ ಕೆಲಸ ಮಾಡ್ಬೋದು. ಹಾಗೆ ಮೊದಲೆಲ್ಲ ಮಾಡಿಟ್ಟು ವಾರಗಟ್ಟಲೆ ಇಡ್ತಿದ್ರಂತೆ ಹಿಂದಿನ ಕಾಲದವರು. ಈಗ ಹಾಗೇನಿಲ್ಲ, ಈಗ ಇವತ್ತು ಹದ ಮಾಡಿ ಇಟ್ಟು ನಾಳೆನೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೌದು ಹೌದು ಹಾಗೆ. ಓಕೆ. ಇನ್ನೊಂದೀಗ ಇಲ್ಲಿ ಹೆಚ್ಚಾಗಿ ಒಂದು ಅಂದಾಜು ಎಷ್ಟು ರೀತಿಯ ಪ್ರತಿರೂಪ ಇದೆ ಮಣ್ಣಿಂದು? ಅದು ವೆರೈಟಿ ಹೇಳಲಿಕ್ಕೆ ಆಗುದಿಲ್ಲ ಮೇಡಮ್, ಪ್ರತಿಯೊಂದು 50ಕ್ಕೂ ಮಿಕ್ಕ ಜಾಸ್ತಿ ಉಂಟು. ಜಾಸ್ತಿ. ಓಕೆ. ಸೊ ಈಗ ನಿಮ್ಮ ಮಕ್ಕಳಲ್ಲಿ ಕೂಡ ಇದೇ ತರ ಏನಾದ್ರು ಕಸುಬನ್ನ ಮಾಡ್ಕೊಂಡಿದ್ದಾರೆ ಹೇಗೆ ಅಂತ? ನಮ್ಮ ಮಕ್ಕಳ ದೊಡ್ಡ ಮಗನು ಇದೇ ಕೆಲಸ ಮಾಡ್ತಾನೆ. ಅವನು ಈಗ ಒಂದು ಎಜುಕೇಶನ್ ಕಟ್ ಮಾಡಿ ಮದುವೆ ಆಗಿ ಈಗ ಒಂದು ಜೀವನಕ್ಕೆ ಏನಾದ್ರು ದಾರಿ ಆಗ್ಬೇಕಂತ ಹೇಳಿ ಅವನು ಈ ತರ ಇದೇ ಕೆಲಸ ಮಾಡ್ತಾ ಇದ್ದಾನೆ. ಮತ್ತೆ ಆರ್ಡಿನರಿ ಮಡಿಕೆ ಕೆಲಸ ಸ್ವಲ್ಪ ಈಗ ಟ್ರೈನ್ ಮಾಡ್ತಾ ಇದ್ದಾನೆ. ಮತ್ತೆ ಈ ಸಣ್ಣ ಮಗ ಸಣ್ಣ ಒಂದು ಎಜುಕೇಶನ್ ಕಡಿಮೆ, 7ನೇ ಕ್ಲಾಸ್ ಕಲ್ತು ಅವನಿಗೆ ಅವಾಗ ಹೊಟ್ಟೆ ಒಂದು ಸಮಸ್ಯೆ ಇದ್ದು, ಆರೋಗ್ಯದ ಸಮಸ್ಯೆ ಇದ್ದ ಕಾರಣ ಅವನು ಶಾಲೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದ್ರೆ ಆ ಮಗು ಸಣ್ಣದಿರುವಾಗಲಿ ಮಣ್ಣಂದ್ರೆ ಬಹಳ ಇಷ್ಟ. ನಾನು ಕೆಲಸ ಮಾಡುವಾಗ ಯಾವಾಗ್ಲೂ ಬರೋದು, ಮಣ್ಣು ಮುದ್ದೆ ಇಟ್ಕೊಳ್ಳೋದು, ಗಣಪತಿ ಮಾಡೋದು, ಇದೇ ಮಾಡ್ತಿದ್ದ. ಅದರಿಂದಾಗಿ ಅವನಿಗೆ ದೈವ ಶಕ್ತಿ ಒಂದು ಅವನಲ್ಲಿ ಆಕರ್ಷಣೆಯಾಗಿ ಆ ಮಣ್ಣಿನ ಒಂದು ಹಿಡಿತ ಅವನಲ್ಲಿ ಸಾಧನ. ಅವನಿಗೆ ಯಾರು ಟ್ರೈನಿಂಗ್ ಕೊಟ್ಟದಲ್ಲ, ಅವನು ಇಲ್ಲಿ ಮಾಡ್ಕೊಂಡು ಸಾಧಾರಣ ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಶಾಲೆ ಆದ್ಮೇಲೆ ಅವನ ಮಾವನ ಪುತ್ತೂರಲ್ಲಿ ಟ್ಯೂಷನ್ ಮಾಸ್ಟರ್ ಆಗಿದ್ದ, ಬಾಲಕೃಷ್ಣ ಅಂತೇಳಿ. ಅವನ ಜೊತೆಯಲ್ಲಿ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಅವನೊಟ್ಟಿಗೆ ಕೆಲಸ ಮಾಡ್ಕೊಂಡಿದ್ದು. ಅಲ್ಲಿ ಏನಾದ್ರು ಇವ ಭಾರಿ ಇಂಪ್ರೂವ್ಮೆಂಟ್ ಆದ. ಇಂಪ್ರೂವ್ಮೆಂಟ್ ಆದ್ಮೇಲೆ ಪುನಃ ಇವನನ್ನು ಬ್ಯಾಂಗ್ಳೂರಿಗೆ ಅಲ್ಲಿಂದ ಟ್ರೈನಿಂಗ್ ಕಳಿಸಿದ್ವಿ. ಬ್ಯಾಂಗ್ಳೂರ್ ಟ್ರೈನಿಂಗ್ ಕಳಿಸಿದವ ಕಲೀಲಿಕ್ಕೆ ಹೋದವ ಬ್ಯಾಂಗ್ಳೂರ್ನವರಿಗೆ ಇವನು ಟ್ಯೂಷನ್ ಕೊಟ್ಟು ಬಂದಿದ್ದಾನೆ. ಅಷ್ಟು ಶಾರ್ಪ್ ಆದ ನಮ್ಮ ಮಗ. ಆಮೇಲೆ ಅಲ್ಲಿಂದ ಬಂದು ಪುನಃ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಸೂರ್ಯ ದೇವಸ್ಥಾನದವರು ಒಂದು ಆರ್ಡರ್ ಬಂದ ಕಾರಣ ಇಂತಿಷ್ಟು ಬೆಳಿಲಿಕ್ಕೆ ಕಾರಣ ಆಯ್ತು ಅಷ್ಟೇ. ಅವರು ಮಾಡಿರುವಂತ ಮೂರ್ತಿ ಕೂಡ ಇಲ್ಲಿ ಇದೆಯಾ? ಅವನು ಅದೇ ನೋಡಿ, ಅದೆಲ್ಲ ದೇವರು ಮಾಡಿದ ದೇವರ ಮೂರ್ತಿ ಎಲ್ಲ ಅದೆಲ್ಲ ಅವನೇ ಮಾಡೋದು. ಗಣಪತಿದ್ದು ಉಂಟು ಎಲ್ಲ ಅವನು ಮಣ್ಣಿನಲ್ಲಿ ಎಂತ ಮಾಡ್ಲಿಕ್ಕೆ ಹೇಳಿದ್ರು ಅದು ಮಾಡಿಕೊಡ್ತಾಳೆ. ಇನ್ನೊಂದು, ಈ ಮಳೆಯ ಸಂದರ್ಭದಲ್ಲಿ, ಮಳೆಗಾಲದಲ್ಲಿ ನೀವು ತುಂಬಾ ಕಷ್ಟ. ಈ ಮಳೆಗಾಲದಲ್ಲಿ ಅದು ಡ್ರೈ ಆಗೋದಿಲ್ಲ. ಇವತ್ತು ಮಾಡೋ ಕೆಲಸ 3 ದಿವಸ ಆಗ್ತದೆ. ಈ ಟೈಮಲ್ಲಿ ಬೇಸಿಗೆ ಅನ್ನೋ 3 ದಿವಸ ಆಗ್ತದೆ. ಈಗಂದ್ರೆ ಡ್ರೈ ಆಗ್ತಾ ಉಂಟು, ಮೇಲೆ ಸೀಟಿನ ಹೀಟ್ ಆದ ಕಾರಣ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟೇ ಕೆಲಸ ಮಾಡಿ ಅದು ಫಿನಿಶಿಂಗ್ ಆಗ್ಬೇಕು, ನಾಳೆಗೆ ಇಡ್ಲಿಕ್ಕೆ ಆಗೋದಿಲ್ಲ. ಮಳೆಗಾಲದಲ್ಲಿ ಆದ್ರೆ ನಾಳೆ ಮಾಡ್ಬೋದು ಅಥವಾ ನಾಡ್ದು ಮಾಡ್ಬೋದು. ಮಣ್ಣು ಅಷ್ಟು ಸ್ಮೂತ್ ಆಗಿರ್ತದೆ. ಈಗ ಮಣ್ಣು ಡ್ರೈ ಆದ ಕಾರಣ ಅದು ಆಗೋದಿಲ್ಲ. ಒಂದ್ ದಿವಸಕ್ಕೆ ಎಷ್ಟು ಬೇಕಷ್ಟೇ ನಾವು ರೆಡಿ ಮಾಡಿ ಇಟ್ಕೊಳ್ಳೋದು. ಹೌದು.
ಇನ್ನು ಅವ್ರು ಆಗ್ಲೇ ಹೇಳ್ದಂಗೆ ಅವ್ರ ಒಂದು ಕೋರಿಕೆ ಇದೆ ಏನಂತ ಹೇಳಿದ್ರೆ, ಅವರಿಗೆ ಮಣ್ಣಿನ ಅಭಾವ ಮತ್ತೆ ಸೌದೆಯ ಅಭಾವ ಇದೆ. ಆದಷ್ಟು ಬೇಗ ಅಥವಾ ಆದಷ್ಟರ ಮಟ್ಟಿಗೆ ಸರ್ಕಾರ ಇದ್ರ ಬಗ್ಗೆ ಏನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಟ್ರೆ ನಮ್ಗೆ ತುಂಬಾ ಸಹಾಯ ಆಗುತ್ತೆ, ನಮ್ಮ ಮುಂದಿನ ಪೀಳಿಗೆ ಕೂಡ ಅದು ಸಹಾಯ ಆಗುತ್ತೆ ಅನ್ನುವಂತ ವಿಷಯವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಆದಷ್ಟು ಬೇಗ ಸರ್ಕಾರ ಗಮನ ಹರಿಸಬೇಕು ಅನ್ನೋದು ನಮ್ಮ ಕಳಕಳಿಯ ವಿನಂತಿ. ಅದಿತಿ ಶೆಟ್ಟಿ ಬಳ ಜೊತೆ ಶ್ರೇಯ ಶೆಟ್ಟಿ, ಸುದ್ದಿ ನ್ಯೂಸ್, ಕಾಯತಡ್ಕ.